ಪ್ರಮೋದ್ ಮಧ್ವರಾಜ್ ಬಿಜೆಪಿ ಸೇರ್ಪಡೆಯಿಂದ ಯಾವುದೇ ನಷ್ಟವಾಗಿಲ್ಲ ಎಂಬ ಡಿಕೆಶಿ ಹೇಳಿಕೆಗೆ ತಿರುಗೇಟು ನೀಡಿದ ಪ್ರಮೋದ್ ಮಧ್ವರಾಜ್, ನಾನು ಪೂರ್ವ ನಿರ್ಧಾರ ಇಲ್ಲದೆ ಬಿಜೆಪಿಗೆ ಸೇರ್ಪಡೆಯಾಗಿದ್ದೇನೆ. ಸ್ಥಳೀಯ ಕಾರ್ಯಕರ್ತರ ವಿಶ್ವಾಸ ಪಡೆಯದೆ ಬಿಜೆಪಿ ಯಾರನ್ನು ಸೇರಿಸಿಕೊಳ್ಳುವುದಿಲ್ಲ. ಆದರೆ ಕಾಂಗ್ರೆಸ್ಗೆ ಯಾರು ಬೇಕಾದರೂ ಬರಬಹುದು, ಯಾರು ಬೇಕಾದರೂ ಹೋಗಬಹುದು. ನನ್ನ ಬೆಂಬಲಿಗರಲ್ಲಿ ಯಾರಿಗೆಲ್ಲ ಬಿಜೆಪಿ ಸೇರ್ಪಡೆಗೆ ಆಸಕ್ತಿ ಇದೆ ಕೇಳಿಲ್ಲ. ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ಪರಸ್ಪರ ವಿರೋಧಿಗಳಾಗಿರ್ತಾರೆ. ಯಾರನ್ನು ಬಿಜೆಪಿ ಸೇರಲು ಬಲವಂತ ಮಾಡುವುದಿಲ್ಲ. ಸೇರ್ಪಡೆಗೂ ಕೂಡ ಮುನ್ನ ಕಾರ್ಯಕರ್ತರ ಷರತ್ತುಗಳನ್ನು ಕೇಳಬೇಕಾಗುತ್ತದೆ ಎಂದರು. ಇನ್ನು ಬಿಜೆಪಿಯಲ್ಲಿ ಪ್ರಮೋದ್ ಮಧ್ವರಾಜ್ಗೆ ವೇದಿಕೆ ಸಿಗುವುದಿಲ್ಲ ಎಂಬ ಡಿಕೆಶಿ ಲೇವಡಿಗೆ ಉತ್ತರಿಸಿದ ಮಧ್ವರಾಜ್, ಕಾಂಗ್ರೆಸ್ನ ಸಂಪ್ರದಾಯಕ್ಕೂ ಬಿಜೆಪಿ ಸಂಪ್ರದಾಯಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಕಾಂಗ್ರೆಸ್ ವೇದಿಕೆಗಳಲ್ಲಿ ಜನಜಂಗುಳಿ ಇರುತ್ತದೆ, ಎಲ್ಲರೂ ವೇದಿಕೆಗೆ ಹತ್ತುವವರೇ ಇರುವುದು. ಬಿಜೆಪಿಯಲ್ಲಿ ಹಾಗಿಲ್ಲ, ಶಿಸ್ತಿದೆ. ಬಿಜೆಪಿಯಲ್ಲಿ ಮಂತ್ರಿ, ಶಾಸಕ, ಸಂಸದರು ಕೂಡ ಕೆಳಗೆ ಕುಳಿತುಕೊಳ್ತಾರೆ. ಬಿಜೆಪಿಯ ಸಂಪ್ರದಾಯವನ್ನ ಡಿಕೆ ಶಿವಕುಮಾರ್ ಕಲಿಯೋದು ಒಳ್ಳೆಯದು. ಅವರಿಗೆ ಪುಕ್ಕಟೆ ಸಲಹೆ ಕೊಡ್ತೇನೆ. ವೇದಿಕೆ ಹುಡುಕಿಕೊಂಡು ಹೋಗುವ ಜಯಮಾನ ನನ್ನದಲ್ಲ. ಬಿಜೆಪಿಗೆ ಕಾರ್ಯಕರ್ತನಾಗಿ ಸೇರಿದ್ದೇನೆ, ಕಾರ್ಯಕರ್ತನೊಟ್ಟಿಗೆ ಕುಳಿತುಕೊಳ್ತೇನೆ. ಇದರಲ್ಲಿ ನನಗೆ ಯಾವ ಮುಜುಗರ, ಬೇಸರ ಇಲ್ಲ ಎಂದಿದ್ದಾರೆ. ಕಾಂಗ್ರೆಸ್ಸಿನ ಸಂಪ್ರದಾಯ ಮತ್ತು ಬಿಜೆಪಿಯ ಸಂಪ್ರದಾಯಕ್ಕೆ ವ್ಯತ್ಯಾಸ ಇದೆ. ಕಾಂಗ್ರೆಸ್ಸಿನ ನೀವು ವೇದಿಕೆಗಳು ನೋಡಿದರೆ ಅಲ್ಲಿ ಜಂಗುಳಿ ಇರುತ್ತೆ, ಎಲ್ಲರೂ ವೇದಿಕೆಗೆ ಹತ್ತುವವರೇ ಇರೋದು. ಬಿಜೆಪಿಯಲ್ಲಿ ಆಗಿಲ್ಲ, ಶಿಸ್ತಿದೆ. ವೇದಿಕೆ ಮೇಲೆ ಕೆಲವು ಜನ, ಇವನ್ ಮಂತ್ರಿಗಳು, MLAಗಳು, MP ಗಳಿದ್ರು ಕೂಡ ಕೆಳಗೆ ಕೂತ್ಕೊಳ್ಳೋದು. ಸೊ ಅದು ಬಿಜೆಪಿಯ ಸಂಪ್ರದಾಯ ಏನು ಅಂತ ಡಿಕೆ ಶಿವಕುಮಾರ್ ಸ್ವಲ್ಪ ಕಲಿಯೋದು ಒಳ್ಳೆಯದು ಅಂತ ನಂದು ಅವರಿಗೆ ಪುಕ್ಕಟೆ ಸಲಹೆ ಕೊಡ್ತಾರೆ. ಸೊ ಹಾಗಾಗಿ ವೇದಿಕೆಯನ್ನೇ ಹುಡುಕಿಕೊಂಡು ಹೋಗುವಂಥ ಜಾಯಮಾನ ನಂದಲ್ಲ. ಮತ್ತು ಬಿಜೆಪಿಯ ಶಿಸ್ತಿಗೆ ಒಳಪಟ್ಟು ಎಲ್ಲ ಕಾರ್ಯಕರ್ತರೊಟ್ಟಿಗೆ ನಾನು ಕಾರ್ಯಕರ್ತನಾಗಿ ಸೇರಿದ್ದೀನಿ ಅಂತ ಹೇಳಿದ್ಮೇಲೆ ಕೆಳಗೆ ಕೂತ್ಕೊಳ್ಳಿಕ್ಕೆ ನನಗೆ ಯಾವ ಮುಜುಗರೂ ಇಲ್ಲ, ಯಾವ ಬೇಸರವೂ ಇಲ್ಲ. ನಾನು ವೇದಿಕೆಗೆ ಇರ್ತೀನಿ, ಕೆಳಗೆ ಕೂತ್ಕೊಳ್ಳಿಕ್ಕೆ ಕೆಳಗೆ ಕೂತ್ಕೊಳ್ಳಿ, ಅದ್ರ ಬಗ್ಗೆ ಯಾವುದೇ ಸಮಸ್ಯೆ ಇಲ್ಲ. ಇನ್ನೊಂದು, ಪ್ರಮೋದ್ ಮಧ್ವರಾಜರು ಪಶ್ಚಾತ್ತಾಪ ಪಡುವ ದಿನ ಉಂಟು ಅಂತ ಹೇಳಿದ್ದಾರೆ. ಪ್ರಾಯಶಃ ನಾನು ಯೋಚನೆ ಮಾಡಿ ತೆಗೆದುಕೊಂಡಂಥ ನಿರ್ಧಾರ. ಯಾವುದೇ ಪಶ್ಚಾತ್ತಾಪ ನಾನು ಪಡುವ ಪ್ರಮೇಯ ಬರಲಿಕ್ಕಿಲ್ಲ ಭವಿಷ್ಯದಲ್ಲಿ. ಆದರೆ ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ಉಡುಪಿ ಜಿಲ್ಲೆಯಲ್ಲಿ ನನ್ನನ್ನು ಕಳ್ಕೊಂಡು ಪಶ್ಚಾತ್ತಾಪ ಪಡುವಂಥ ದಿನಗಳು ದೂರ ಇಲ್ಲ ಇರ್ತಕ್ಕಂಥದ್ದಲ್ಲ. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ ಬಂದಾಗ ಪ್ರಾಯಶಃ ಅದರ ಅರಿವು ಆಗುತ್ತೆ. ಮತ್ತು 2023 ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಯಾರು ಇವತ್ತು ಅಧಿಕಾರಕ್ಕೆ ಬಂದೇ ಬಿಟ್ಟಿವೆ ಅಂತಕ್ಕಂಥ ದುರಾಂಕಾರದಲ್ಲಿ ಮೆರೀತಾ ಇದ್ದಾರೆ. ಪ್ರಾಯಶಃ ಅವರಿಗೂ ಪಶ್ಚಾತ್ತಾಪ ಪಡುವಂಥ ದಿನಗಳು ಇನ್ನು ಭಾಳ ದೂರ